ಗುಡ್ ಮಾರ್ನಿಂಗ್ ಎಂಚೆಲ್ಲರು ಮಾತೆಲ್ಲ ಹೇಗಿದ್ದೀರಿ ಎಲ್ಲರೂ ಸಹ. ನಾನು ಇವತ್ತಿಂದ ನಮ್ಮದು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಇವತ್ತು ನಾಗಂದು ಪೂಜೆ, ಹಾಗೆ ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದೇವೆ. ನಾನು ಅಲ್ಲಿ ಹೋದ್ಮೇಲೆ ಎಲ್ಲ ಸಹ ಅಪ್ಡೇಟ್ ಮಾಡ್ತೀನಿ. ಇವತ್ತಿಂದ ನಾಗ ಪ್ರತಿಷ್ಠೆ, ನಿನ್ನೆ ಎಲ್ಲ ಸರ್ಪ ಸಂಸ್ಕಾರ ಹಾಗೆಲ್ಲ ಆಯಿತು. ಇವತ್ತು ನಾಗ ಪ್ರತಿಷ್ಠೆ, ಇನ್ನು ನಾಳೆಯಿಂದೆಲ್ಲ ಭೂತಕೋಲ ಸ್ಟಾರ್ಟ್ ಆಗ್ತದೆ. ಹಾಗೆ ಎಲ್ಲರೂ ಬ್ಯುಸಿ ಎಲ್ಲರೂ ಹೋಗ್ತಾ ಇದ್ದೇವೆ. ಅಕ್ಕನವರು, ತಂಗಿ, ಮಾವ, ಮಾಮಿ, ಮಕ್ಕಳು ಎಲ್ಲ ಸಹ. ನಾನೆಲ್ಲ ಹೋದ್ಮೇಲೆ ಎಲ್ಲ ಸಹ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಓಕೆ, ಬಾಯ್. ಓಕೆ, ಸಾಂಗ್ ರೌಡಿ ಬೇಬಿ ಸಾಂಗ್. ಜೋರ ತರ ಪೂರು ಜೋರ ತರ ದೊಡಮ್ಮ ಪನ್ಪಿನಿ ಬಾಬು ಜೋರಿಗೆ ಕೋಪ ಒಂದು ಜೋರಾಗಿದೆ. ಹೌದು, ನಾನು ಲಾಕ್ ಹಾಕಿ ನಾವು ಹೋಗುವ ಸೀದಾ ಹೋಗಿ. ಅವನಿಗೆ ಆ ವೈಟ್ ಕಲರ್ ಹಾಕಿದ್ರೆ ಇದೇ ನಮ್ಮದು ತರವಾಡ ಮನೆ, ಭಜನಿ ಗುತ್ತು ಅಂತ ಹೇಳಿ. ಇಲ್ಲೇ ನಮ್ಮದು ಕೋಲ ಎಲ್ಲ ಆಗೋದು. ಇದು ಆ್ಯಕ್ಚುಲಿ ನಾವಿರೋ ಮನೆಗಿಂತ ಒಂದು 1/4 ಗಂಟೆ ಇದೆ. ಇದು ನಂದಂದರೆ ಅಜ್ಜಿ ಮನೆ ಬಂತು. ಹಾಗೆ ಇವತ್ತೆಲ್ಲ ಅಲ್ಲಿ ನಾಗ ಪ್ರತಿಷ್ಠೆ, ನಿನ್ನೆ ಎಲ್ಲ ಸರ್ಪ ಸಂಸ್ಕಾರ ಹಾಗಿದ್ದಿತ್ತು. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ನಾಗ ಪ್ರತಿಷ್ಠೆ ಅದು ಇದೆಲ್ಲ. ಹಾಗೆ ಬೆಳಿಗ್ಗೆದು ತಿಂಡಿ, ಮಧ್ಯಾಹ್ನಕ್ಕೆ ಊಟ ಎಲ್ಲ ಅಲ್ಲೇ. ಈಗ ಅಲ್ಲಿಂದ ಬರುವಾಗ ಒಂದು 5 ಗಂಟೆ 6 ಗಂಟೆ ಹಾಗೆ ಆಗ್ಬೋದು. ಅಷ್ಟೊತ್ತು ಪ್ರೋಗ್ರಾಮ್ ಎಲ್ಲ ಇದೆ ನೋಡಿ, ಅಲ್ಲೇ ಆಗ್ತಾ ಇರೋದು. ಮೇಲ್ಗಡೆ ಎಲ್ಲ ಭೂತದ್ದೆಲ್ಲ ಆಗುತ್ತೆ. ಇಲ್ಲೀಗ ನೋಡಿ, ಈಗ ಎಲ್ಲ ಭೂತದ ಮನೆ ಅದು ಇದೆಲ್ಲ ಇದೆ. ಇಲ್ಲಿ ನಮ್ಮದು ನಾಗ ಇದೆ. ತಿರ್ತಪೋಯ್ರಜ್ಜಿ ಇಂಚಿ ಬಲೆ ಮೂಲ ಬ್ರಿಡ್ಜ್ ಕೈತಲ್ ಬಲೆ ಬಲೆ ಶಿಥಿಲ ಪೋಲೆ ಉಲಾಯ್ ಅಪ್ಪ ಪೋಲೆ ಹಾ ಇಲ್ವೇ ನೀನು ಸುಂದರಿ, ನೀನು ಬಿಡು, ತ್ರಿಪುರ ಸುಂದರಿ ನಮ್ಮ ಅಕ್ಕ. ಎಲ್ಲ ಕುಟುಂಬದವರು ಬಂದಿದ್ದಾರೆ, ದೂರದಿಂದ ಎಲ್ಲರೂ ಸಹ ಬಂದಿದ್ದಾರೆ. ಎಲ್ಲರೂ ಪ್ರತಿ ವರ್ಷ ಬರ್ತಾರೆ. ಕೋಲ, ನೇಮ, ನಾಗ ತಂಬಿಲ, ನಾಗ ಸೇವೆ ಅದೇನೋ ಇದ್ರೆ ಎಲ್ಲರೂ ಸಹ ಬರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಂತೂ ಎಲ್ಲರೂ ಪರ್ಟಿಕ್ಯುಲರ್ ಆಗಿ ಬಂದೇ ಬರ್ತಾರೆ. ಅಷ್ಟೇ ಕಾರ್ಣಿಕ ಇದೆ, ಮತ್ತು ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ. ಹಾಗಾಗಿ ಎಲ್ಲರೂ ತುಂಬ ನಂಬ್ತಾರೆ, ಮತ್ತು ದೇವರು ಸಹ ಹಾಗೆ ಎಲ್ಲರಿಗೂ ಒಳ್ಳೆಯದೇ ಮಾಡಿದೆ. ಹಾಗಾಗಿ ಎಲ್ಲರೂ ಸಹ ಬರ್ತೀವಿ, ನಾವು ತಪ್ಪದೇ ಬರ್ತೀವಿ. ನಾವು ಅಕ್ಕ, ತಂಗಿ, ಅಮ್ಮ ಎಲ್ಲರೂ ಸಹ ಬರ್ತಾರೆ. ಹಾಗೆ ಇಲ್ಲಿ ಈ ಸರ್ತಿ ನಾಗ ಪ್ರತಿಷ್ಠೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ತುಂಬ ಜನ ಸೇರಿದ್ದಾರೆ. ಇದೆ ನೋಡಿ ಅಂತೆ ನಮ್ಮದು ಭೂತದ್ದು ಮನೆ.
ನಾಳೆಯಿಂದ ಫುಲ್ ಫಂಕ್ಷನ್ ಇವತ್ತೆಲ್ಲ ನಾಗ ಹರಿಸೇವೆ ಇದೆ. ಆಮೇಲೆ ತಿರುಪತಿಗೆ ಮುಡಿಪು ಕಟ್ಟಿದ್ದಾರೆ. ಇಲ್ಲಿ ಈಗ ನಮ್ಮದು ಹರಿಸೇವೆ ನಡೀತಾ ಇದೆ. ಇದಂದರೆ ತಿರುಪತಿಗೆ ಮುಡಿಪು ಕಟ್ಟೋದು ಅಂತ ಹೇಳಿ ಇದು ಮಾಡಿದ ಮೇಲೇ ಭೂತಕೋಲ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮದು. ಅದಕ್ಕಾಗಿ ಇಲ್ಲೆಲ್ಲರೂ ತಿರುಪತಿ ಹುಂಡಿಗೆ ದುಡ್ಡೆಲ್ಲ ಹಾಕ್ತಾರೆ. ಅದನ್ನು ಲಾಸ್ಟಿಗೆ ಯಾರಾದರೂ ತಿರುಪತಿಗೆ ಹೋಗಿ ಅದನ್ನು ಅಲ್ಲಿ ತಿರುಪತಿ ಹುಂಡಿಗೆ ಹಾಕಿ ಬರ್ತಾರೆ. ಅದೇ ಆಗ್ತಾ ಉಂಟೀಗ. ಇದೇ ನೋಡಿ ತಿರುಪತಿಗೆ ಮುಡಿಪು ಹಾಕೋದು. ಒಂದು ಕಾಳುಮೆಣಸು ಆಮೇಲೆ ನೋಟು ಹಾಕಿ ಹಾಕಬೇಕು. ಮಾತ್ರೆಗಳ ಗೊತ್ತುಂಡು ಭಜಂದ ಕುಟುಂಬದ ಉಲ್ಲಾಗ್ಲು ನಾಗನ ಬೊಕ್ಕ ಧರ್ಮ ದೈವದ ನಾಗನ ಪ್ರತಿಷ್ಠೆಲ ಬಾಕಿ ದೈವ ದೇವರನ್ನ ಪುನರ್ ಪ್ರತಿಷ್ಠೆಲ ಅಂಚನೆ ಕಲ್ಲುಟ್ಟಿನ ಗುಡ್ಡೆಡಿತ್ತಿನ ಕಲ್ಲುಟ್ಟಿನ ಇಲ್ಲದ ಉಲಾಯಿ ಪ್ರತಿಷ್ಠಾಪನೆ ಮಾಡ್ತಾರಂತೀರ ಇಂಥ ಕಾರ್ಯಕ್ರಮ. ಈತನೇಟದ ಕಾರ್ಯಕ್ರಮ ಬಾರಿ ಪೊರ್ಲುಡು ಬಾರಿ ಶೋಕುಡು ನಮ್ಮ ನೆನೆತಲಕ್ಕೆ ಬಾರಿ ಪೊರ್ಲಾದ ಎಡ್ಡೆ ಇದಾಪೇದನು. ರಾತ್ರಿ ಧರ್ಮದೈವದ ನೇಮ ಸ್ಟಾರ್ಟ್ ಆಪೇದನು. ಧರ್ಮದೈವದ ನೇಮ ಧರ್ಮದೈವದ ಪರಿವಾರ ದೈವದ ನೇಮ ಮುಗಿನಾಗ ಮನದಾನಿ ಮಧ್ಯಾಹ್ನ ಆಪೇದನು. ಐದು ಒಕ್ಕ ಮನದಾನಿ ರಾತ್ರಿ ಗುಳಿಗ ನೇಮ ಮುಗಿದು ಆಡೆಗೆ ನಮ್ಮ ಪದ ಕೋಲ ಮುಗಿಯೊಂದಿತ್ತು. ಅಣ್ಣ ಇನ್ನು ಈ ಸತಿ ಪುನರ್ ಪ್ರತಿಷ್ಠೆ ಪಣಿತ ಬದಲಾವಣೆ ನಮ್ಮ ಮಂತದ ರೇಬಂಡ ಮಾತೆರೆಗಳ ಬರ್ತದ ಮೂಜಿ ದಿನ ಬರ್ತದ ಉಂತಿಯರ್ಲ ಆಗುಜಿ ಉಂತುನಾತಿ ಏರೆಗಳ ಪುರುಸೊತ್ತಲ ಇಜ್ಜಿ ಅಂಚದ ಈ ಸತಿ ದಾನೆ ಮಂತದೋ ಇನ್ನಿಕ್ಕ ರಾತ್ರಿ ಭಂಡಾರ ದೆಪ್ಪುನ ಎಲ್ಲ ಕಾಂಡೆ ಹಿಡಿದು ಬೊಕ್ಕ 4 ಗಂಟೆ ಹಿಡಿದು ಬೊಕ್ಕ ನೇಮ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮದು ಫ್ಯಾಮಿಲಿದು ಬುಕ್ ಅಂತ, ಅಂದರೆ ಎಲ್ಲ ಮೆಂಬರ್ಸ್ ಇದು ಯಾರೆಲ್ಲ ಫ್ಯಾಮಿಲಿಯಲ್ಲಿದ್ದಾರೆ ಎಲ್ಲರದ್ದು ಹೆಸರು, ಫೋನ್ ನಂಬರು, ಅಡ್ರೆಸ್ಸು ಇದ್ದ ಒಂದು ಬುಕ್ಕು. ಆಮೇಲೆ ನಮ್ಮದು ದೇವರೆಲ್ಲ ಹೇಗೆ ಬಂದರು ಹಾಗೆ ಅಂತ ಒಂದು ಕತೆ ಥರ ಇದ್ದ ಒಂದು ಬುಕ್ ಒಂದು ಬಿಡುಗಡೆ ಮಾಡಿದರು. ಇದರಿಂದ ಎಲ್ಲರಿಗೂ ಈಸಿ ಆಗುತ್ತೆ, ಯಾರ್ಯಾರು ಎಲ್ಲಿದ್ದಾರೆ, ಯಾರ್ದಾದ್ರು ಫೋನ್ ನಂಬರ್ ಬೇಕಿದ್ದರೆ ಹೆಲ್ಪ್ ಆಗ್ತದೆ ಅಂತ ಈ ಬುಕ್ ಒಂದು ಬಿಡುಗಡೆ ಮಾಡಿದರು.
ಬಲೆ ಅಪ್ಪು ಚಪ್ಪಲ್ ಪಡಿಯನ್ನ ಅಪ್ಪು ಪೋಯಿ ಬುಡ್ದು ಒಪ್ಪ ಇರ್ಬೇಕಾ ಮುಟ್ಟಲೆ ತುಲೆ ಕೈಕ್ಕೆ ತಿಕ್ಕೊಂಡಿರಿ ಬಾಬು ತಿಕ್ಕೊಂಡ ಕೈಕ ಒಂದು ಜಾಕ್ ಫ್ರೂಟ್ ಒಂದು ಪೆಲಕಾಯಿ ಹಲಸಿನ ಹಣ್ಣು ಮುಟ್ಟಿಯಾರ ವಾ ಬಾಬು ಬಿಗ್ ಬಾಯ್ ಆತಾರಂಡ ಬಿಗ್ ಬಾಯ್ ಒಂದು ಬೆಲಕಾಯಿ ಒಂದು ಎಂಕಲ್ನ ಮೇರ್ನ ಕುಟುಂಬಡು ಸ್ಮಿತಾ ಶೆಟ್ಟರ್ನ ಕುಟುಂಬಡು ಫಸ್ಟ್ ಬೆಲಕಾಯಿ ಒಂಜೆ ಗೆಲ್ಲುಡು ನಾಲೈನು ಪಿರಮಿತ್ತು ಮರ 100 ವರ್ಷ ಮರ ಕಾಯಸು ಎಲ್ಲ ಫಂಕ್ಷನ್ ಮುಗೀತು. ಈಗ ಮನೆಗೆ ಹೊರಟ್ವಿ. ಇನ್ನು ನಾಳೆ ಕಾರ್ಯಕ್ರಮ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಆಗ್ತದೆ, ಅಂದರೆ ಒಂದು 3:30-4 ಗಂಟೆಗೆ. ಹಾಗೆ ಬೇಗ ಬೇಗ ಮನೆಗೆ ಹೋಗಿ ಮಲಗಿ ರೆಸ್ಟ್ ಮಾಡೋದು. ಓಕೆ, ಬಾಯ್.